ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್ ಹಾಗೂ ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸೌರುಚಿ ಅಡುಗೆ ಮನೆ, ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಆ್ಯಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ ಮ್ಯಾನ್ ತೂರ್ದಾಲ್, ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಹಾಗೆಯೇ ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. ಎಸ್, ನಮ್ಮ ಸೌರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆನ ಡೈಲಿ ನೋಡ್ತಾ ಇದ್ದಾರೆ. ಹಾಗೆ ಇವತ್ತು ನಮ್ಮ ಜೊತೆ ಸ್ಪೆಷಲ್ ಆಗಿ ಗೆಸ್ಟ್ ವಂದನ ಅವರಿದ್ದಾರೆ. ಅವರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳೋಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋದು. ಹಾಯ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಹೆಸರಲ್ಲೇ ವಂದನಿದೆ, ಹಾಗಾಗಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ವಂದನೆಗಳು ಅಂತ ಹೇಳ್ತಾರೆ. ಏನು ಸ್ಪೆಷಲ್, ಎಲ್ಲಿಂದ ಬರ್ತಿದ್ದೀರಾ ನೀವು? ಮಂಗಳೂರಿನವ್ರೆ? ಓಕೆ, ಫಸ್ಟ್ ಟೈಮ್ ಬರ್ತಿದ್ದೀರಲ್ಲ? 2 ಸಲ ಬಂದಿದ್ರು. ಓಕೆ, ನನ್ನ ಜೊತೆ ಫಸ್ಟ್ ಟೈಮು ಅಡುಗೆ ಮಾಡ್ತಾಯಿದ್ದೀರಾ. ಓಕೆ, ವಂದನವರು ಇವತ್ತು ಏನು ಸ್ಪೆಷಲ್ ಅಡುಗೆ ಮಾಡ್ತಾಯಿದ್ರು? ನಾನು ಆಲೂ ಮೇಥಿ ಪರೋಟ ಅಂತ. ಆಲೂ ಮೇಥಿ ಪರೋಟ. ಓಕೆ, ಆಮೇಲೆ ಕಟ್ ಮಿರ್ಚಿ ಅಂತ. ಕಟ್ ಮಿರ್ಚಿಯಾ? ಅವು ಎರಡು ಕೂಡ ಒಂದು ಸ್ಪೆಷಲ್ ಆಗಿದೆ. ಆಲೂ ಮೇಥಿ ಪರೋಟ, ಇನ್ನೊಂದು ಕಟ್ ಮಿರ್ಚಿ ಅಲ್ಲ? ಎರಡೊಂದು ಮಾಡೋಕ್ಕೆ ಅಡುಗೆ ರೂಮ್ಗೆ ಹೋಗುವ. ಓಕೆ ಬನ್ನಿ. ಎಸ್ ಮ್ಯಾಮ್, ಅಡುಗೆ ಮನೆಗೆ ಬಂದಾಯ್ತು. ಈಗ ಎಂತ ಮಾಡಬೇಕು? ಅಡುಗೆ ಮಾಡಬೇಕಲ್ಲ. ಫಸ್ಟ್ ಯಾವ್ದು ಮಾಡೋದು ಈಗ? ಫಸ್ಟಿಗೆ ಪ್ಯಾನ್ ಬೇಕಾ? ಓಕೆ, ನಂತರ ರೆಡಿ ಇದೆ. ಅಂದರೆ ಈಗ ಫಸ್ಟಿಗೆ ನೀವು ಪರೋಟ ಮಾಡ್ತಿದ್ದೀರಾ? ಹೇಗೆ ಪರೋಟ ಮಾಡ್ತೀವಿ. ಓಕೆ, ಅದಕ್ಕೆ ಇದು ಓಕೆನಾ? ಹೌದು ಸರ್. ಒಲೆ ಉರಿಸ್ಬೇಕಲ್ಲ, ಆಯಿಲ್ ಹಾಕಬೇಕಾ? ಸ್ವಲ್ಪ ಆಯಿಲ್. ಓಕೆ, ಆಯಿಲ್ ಅಂತ ಬಂದಾಗ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಹಾಕಿದ್ವಿ. ಸಾಕಾ ಸರ್? ಅಂದರೆ ಇದೆಲ್ಲ ನಾವು ಫ್ರೈ ಮಾಡ್ಕೊಳ್ತಿದ್ದೀರಾ? ಓಕೆ, ಇದು ಸ್ವಲ್ಪ ಈರುಳ್ಳಿ ಎಲ್ಲ ಓಕೆ, ಚೆನ್ನಾಗಿ ಹಚ್ಚುವಂಥ ಈರುಳ್ಳಿ ಇದೊಂಚೂರು ಫ್ರೈ ಆಗಬೇಕು. ಓಕೆ, ನೀವು ಇಷ್ಟೇ ಸ್ಲೋ ಆಗಿ ಸ್ಮೂತಾಗಿ ಮಾತಾಡೋದಾ, ಜೋರಾಗಿ ಮಾತಾಡ್ತೀರಾ? ಇಲ್ಲ ಸರ್, ಮನೆಯಲ್ಲಿ ಜೋರು ಮಾಡ್ತಿರ್ತೀರಲ್ಲ? ಓಕೆ, ಅದಕ್ಕೆ ಅರಿವೆ ಸೊಪ್ಪು ಸಹ ಹಾಕ್ಕೋಬೋದು. ಯಾವ್ದು ಅರಿವೆ ಸಹ ಹಾಕೋದು? ಬೇಕಿದ್ರೆ ಹಾಕ್ಕೋಬೋದು. ಓಕೆ ಓಕೆ, ಮಕ್ಕಳೆಲ್ಲ ತಿನ್ನಲ್ಲ, ಹೌದು, ಹಾಗೆ ಅವರಿಗೆಲ್ಲ ಒಳ್ಳೇದು ಅಂತ. ಹೌದು. ಈ ಥರ ಪರೋಟ ಬರೀ ಮೆಂತ್ಯ ಸೊಪ್ಪು ಆದರೆ ಯಾರು ತಿನ್ನಲ್ಲ. ಹೌದು, ಏನು ಸೊಪ್ಪಿನ ಅಡುಗೆ ಹಾಗೆ ಹೀಗೆ ಅಂತ ಹೇಳ್ತಾರೆ. ಹೌದು, ಅದಕ್ಕೆ ಈ ಥರ ಮಾಡಿ ಕೊಟ್ಟರೆ ಮಕ್ಕಳು ಚೆನ್ನಾಗಿ ತಿನ್ನೋದು ಉಪಾಯ ಕೂಡ ಇಲ್ಲ, ಒಟ್ಟಿಗೆ ಇರುತ್ತಲ್ಲ. ಒಂಚೂರು ಅರಿಶಿನ ಹಾಕಬೇಕು. ಅರಿಶಿನ ಇದಕ್ಕೆ ಹಾಕುವ? ಎಷ್ಟು, 1/4 ಸ್ಪೂನಾ? ಸ್ವಲ್ಪನಾ? ಇನ್ನು ಸ್ವಲ್ಪ ಕಡಿಮೆ ಸಾಕಾ? ಆಮೇಲೆ ಟೊಮೊಟೊ ಚಾಯ್ಸು. ಬೇಕಿದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಬೇಡ. ಓಕೆ, ಈ ಥರ ಮಸಾಲೆ ಮಾಡುವಾಗ ಟೊಮೆಟೊ ಇದ್ದರೆ ಚೆನ್ನಾಗಿರುತ್ತಲ್ಲ, ಖಾಲಿ ಈರುಳ್ಳಿ ಹಾಕಿದ್ದಕ್ಕಿಂತ. ಮತ್ತು ಒಂದು ಸ್ವಲ್ಪ ಖಾರ ಪುಡಿ ಹಾಕ್ತೀವಿ. ಖಾರ ಪುಡಿ ರುಚಿಗೆ ತಕ್ಕಷ್ಟು ಖಾರದ ಪುಡಿ. ಓಕೆ, ಎಷ್ಟು, 1 ಸ್ಪೂನ್ ಹಾಕ್ಲಾ? ಆಯ್ತು. ಎಷ್ಟು ಹಾಕ್ಲಾ? ಸಾಕಾಗುತ್ತಾ? ಸಾಕು. ಅಂದರೆ ಲೈಟ್ ಖಾರ ಇರುತ್ತೆ. ಓಕೆ, ಕೊತ್ತಂಬರಿ ಬೇಕಾ? ಕೊತ್ತಂಬರಿ ಪೌಡರ್ ಅದು ಕೂಡ 1/2 ಸ್ಪೂನಾ? ಸಾಕಾಗುತ್ತಾ? ಎಲ್ಲ ಹಾಕ್ಲಾ? ಎಲ್ಲ ಹಾಕಿ ಸಾಕು. ಸ್ವಲ್ಪ ರುಚಿ ಬೇಕು ಉಪ್ಪು ಹಾಕಿ. ಓಕೆ, ಸ್ಲೋವಲ್ಲಿ ಉಂಟು ಇರಲಿ? ಹೌದು ಸರ್, ಸ್ಲೋವಲ್ಲೇ ಇರಲಿ. ಓಕೆ, ಮತ್ತು ಒಂಚೂರು ಮೆಂತ್ಯ ಸೊಪ್ಪಲ್ಲ. ಓಕೆ, ಮೆಂತ್ಯ ಪರೋಟ ಅಂತ ಹೇಳಿದರೆ ಮೆಂತ್ಯ ಮೈನಾಗೆ ಬೇಕು. ಹೌದು, ಮನೆಯಲ್ಲೆಲ್ಲ ನೀವೇ ಅಡುಗೆ ಅಲ್ಲ? ಹೇಳಲಿಕ್ಕಿಲ್ಲ. ಓಕೆ, ಎಷ್ಟು ಜನ ಇದ್ದಾರೆ? ಮಕ್ಕಳೆಲ್ಲ ಇಷ್ಟಪಡ್ತಾರೆ. ಓಕೆ, 3 ಗಂಡು ಮಕ್ಕಳು ಸರ್. ಓಕೆ, 3 ಜನ ಗಂಡು ಮಕ್ಕಳಿದ್ದೀರಾ? ಓಕೆ, ಹಾಗಾದರೆ ಅಡುಗೆ ಅಂದರೆ ಇಷ್ಟಪಡ್ತಾರೆ, ಪರೋಟ ಅಂದರೆ ಇಷ್ಟ ಅವ್ರಿಗೆ. ಹೌದು ಹೌದು. ಆಮೇಲೆ ಆಲೂಗಡ್ಡೆ ಹಾಕಿ. ಆಲೂಗಡ್ಡೆ ಅಲ್ಲ? ಓಕೆ, ಬೇಯಿಸಿಟ್ಟಿದ್ದ ಆಲೂಗಡ್ಡೆ? ಅದು ಬೇಯಿಸಿದ್ದು ಮತ್ತೆ ಸ್ವಲ್ಪ ಇದು ಮಾಡಿ ಸ್ಮ್ಯಾಶ್ ಮಾಡಿ ತಂದದ್ದು ಸರ್. ಓಕೆ, ಬೇಯಿಸಿ ಸ್ಮ್ಯಾಶ್ ಮಾಡ್ತೀನಿ. ಓಕೆ, ನಮಗೆ ಕೂಡ ಇಲ್ಲಿ ಈಸಿ ಆಗಲಿ, ಹೌದು ಸರ್, ಬೇಗ ಪರೋಟ. 2 ಐಟಮ್ ಮಾಡೋಕ್ಕೆ. ಓಕೆ,
ಅಂದರೆ ಕಹಿ ಅನ್ನೋದು ಗೊತ್ತಾಗೋದಿಲ್ಲ ಸರ್. ಗೊತ್ತಾಗಲ್ಲ ಅಂದರೆ ಈ ಥರ ಏನು ಮಸಾಲೆ ಮಾಡಿ ರೆಡಿ ಮಾಡಿದರೆ ಮಸಾಲೆ ಗೊತ್ತಾಗಲ್ಲ. ರೆಡಿ ಮಾಡಿದ್ರೆ ಹೌದು. ಇದೊಂಥರ ನಾವು ಏನು ಪೂರಿ ಬಾಜಿ ಎಲ್ಲ ಮಾಡ್ತೇವಲ್ಲ ಹೌದಾ, ಅದೇ ಆ ಥರ type ಬಾಜಿ ಮಾಡಿ ಹಾಂ ಇಟ್ಕೊಂಡ್ರೆ ಹೌದು. ಆದರೆ ಇದಕ್ಕೆ ಮೇಥಿ ಜಾಸ್ತಿ ಹಾಕಿದ್ರು. ಮೇಥಿ ಜಾಸ್ತಿ ಹಾಕಿದ್ದು. ಹೌದು. ಬೇಕಿದ್ರೆ ಅರವೆ ಸೊಪ್ಪು ಸಹ ಹಾಕ್ಕೋಬೋದು, ಹಾಂ ಆಪ್ಷನಲ್ ಅಲ್ಲ. ಆಪ್ಷನ್ ಅದು. ಓಕೆ. ಆದರೆ ಮೇಥಿ ಆದರೆ ಮಕ್ಕಳಿಗೆಲ್ಲ ಮತ್ತು ಡಯಾಬಿಟಿಸ್ ಇರೋರಿಗೆಲ್ಲ ಒಳ್ಳೇದಲ್ಲ. ಹಾಂ ಅದಕ್ಕೆ ಒಳ್ಳೆಯದಾಗ್ತಲ್ಲ. ಹೌದು ಹೌದು. ನಾವು ಪ್ರತಿ ಅಡುಗೆಯಲ್ಲಿ ಈ ಥರದೊಂದು ಆರೋಗ್ಯಕರವಾದ ಏನಾದರೂ ಹಾಕಿದರೆ ಅಡುಗೆ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಕೂಡ ಒಳ್ಳೆಯದಿರುತ್ತಲ್ಲ. ಇದಾಯಿತು, ರೆಡಿ ಆಯಿತಾ? ಆಫ್ ಮಾಡೋದಾ? ಆಫ್ ಮಾಡಿ. ಓಕೆ. ನೆಕ್ಸ್ಟ್ ಅಂತ ಮಾಡುವ ಈಗ? ಆಮೇಲೆ ನಾನು ಗೋಧಿ ಹಿಟ್ಟೆಲ್ಲ ಕಲಸಿ ರೆಡಿ ಮಾಡಿ ತಂದಿದ್ದೆ. ರೆಡಿ ರೆಡಿ ತಂದಿದ್ದೆ. ಓಕೆ. ಹಾಂ ಗೋಧಿ ಹಿಟ್ಟು ಮತ್ತು ಸಾಲ್ಟ್ ಸ್ವಲ್ಪ. ಹಾಂ ಅಷ್ಟೆಲ್ಲ. ಏನಿಲ್ಲ. ಓಕೆ. ಸ್ವಲ್ಪ ಆಯಿಲ್ ಆಯಿಲ್ ಬೇಕಲ್ಲ? ಓಕೆ ಸಾಕಾ? ಸಾಕು. ಇದನ್ನು ತಣ್ಣಗಾಗಲಿಕ್ಕೆ ಒಂದು ಬೌಲಲ್ಲಿ ಹಾಕ್ಬೋದು. ಓಕೆ ಓಕೆ ತಣ್ಣಗಾಗಲಿಕ್ಕೆ ಬಿಡಬೇಕು ಸ್ವಲ್ಪ. ಓಕೆ. ಪಾತ್ರದಲ್ಲೇ ಇದ್ದರೆ ಹಾಗೆ ಬಿಸಿ ಇರುತ್ತೆ ಅಂತಲ್ಲ. ಓಕೆ. ಈಗ ನೀವು ರೆಡಿ ಮಾಡಿಟ್ಟ ಏನು ಇದನ್ನು ನಾನು ರೆಡಿ ಮಾಡಿ ತಂದಿದ್ದೆ ಹಿಟ್ಟು. ಹಿಟ್ಟು. ಇದನ್ನೊಂಚೂರು ಆಯಿಲ್ ಹಾಕಿ ನಾದಿ ಹ್ಞೂ. ಇದು ಹೋಳಿಗೆ ಟೈಪಿಗೆ ಮಾಡ್ಕೊಳ್ಳೋದು ಸರ್. ಹೋಳಿಗೆ ಅಲ್ಲ. ಓಕೆ ಓಕೆ. ಹ್ಞೂ. ಪರೋಟ ಆದರೆ ಕೆಲವರು ಮೆಂತ್ಯ ಸೊಪ್ಪು ಹಾಕಿ ಡೈರೆಕ್ಟ್ ಗೋಧಿ ಹಿಟ್ಟಲ್ಲಿ ಮಿಕ್ಸ್ ಮಾಡಿ ಮಾಡ್ತಾರೆ. ಹಾಂ ಅದೇ ಅದು ಬೇರೆ, ಅದು ಸಪ್ರೇಟ್ ಇರುತ್ತಲ್ಲ. ಸಪ್ರೇಟ್ ಇರ್ತದೆ. ಓಕೆ ಓಕೆ. ಇದಾದರೆ ಮಿಕ್ಸ್ ನಾವು ಏನು ಮಸಾಲೆ ರೆಡಿ ಮಾಡಿದ್ದನ್ನ ನಾವು ಮಸಾಲೆ ರೆಡಿ ಮಾಡಿದ್ದನ್ನು ಹಾಂ ಓಕೆ ಇದ್ರ ಒಳಗೆ ಇಡೋದು, ಓಕೆ. ಆ ಥರ ಫಿಲ್ ಮಾಡ್ಕೊಡೋದಲ್ಲ. ಆ ಥರ ಫಿಲ್ ಮಾಡ್ಕೊಳ್ಳೋದು. ಮಸಾಲೆ ಕರೆಕ್ಟ್ ನೋಡಿ ಹಾಕಬೇಕಲ್ಲ, ಇಲ್ಲಾಂದರೆ ರಟ್ಟುವಾಗ ಸ್ವಲ್ಪ ಹೌದು ಸರ್, ಹೊರಗಡೆ ಬರುವ ಲಕ್ಷಣ. ಹೊರಗಡೆ ಬರೋದು ಅದೇ. ಅದು ಸ್ವಲ್ಪ ತಣ್ಣಗಾಗಬೇಕು. ಓಕೆ. ಬಿಸಿ ಇದೆ ಒಂಚೂರು. ಓಕೆ. ಕೈಯಲ್ಲೇ ತಟ್ಟುದಾ? ಇಲ್ಲ, ಓಕೆ. ತವ ಇಡಬೇಕು. ಓಕೆ. ನಿಮ್ಮದಲ್ಲಿ ರೆಡಿ ಆಗುವಾಗ ತವ ಬಿಸಿ ಆಗಬೇಕಲ್ಲ. ಸ್ವಲ್ಪ ಬಿಸಿ ಆಗಲಿ. ಓಕೆ. ಅದಾಗಿದ್ರೆ ಒಲೆ ಉಡಿಸ್ಬೇಕಲ್ಲ. ಆಯಿಲ್ ಹಾಕ್ಬೇಕಾ ಆಮೇಲೆ ಹಾಕ್ಕೊಳ್ಳೋದಾ? ಆಯಿಲ್ ಸ್ವಲ್ಪ ಹಾಕಿ. ಓಕೆ ಓಕೆ. ಅಲ್ಲ ಜಾಸ್ತಿ, ಜಾಸ್ತಿ ಇಲ್ಲ? ಆಮೇಲೆ ಬೇಕಾದ್ರೆ ಕಡಿಮೆ ಮಾಡ್ಕೊಳ್ಳೋದು. ಓಕೆ. ಇದು ಊರನ್ನ ಚೆನ್ನಾಗಿ ತಣ್ಣಗಾದರೆ ಚೆನ್ನಾಗಿ ಬರ್ತದೆ. ಹಾಂ ಚೆನ್ನಾಗಿ ಬರುತ್ತಲ್ಲ. ಹೌದು. ಸ್ವಲ್ಪ ಬಿಸಿ ಇದೆ. ಬಿಸಿ ಇದೆ. ಹೌದು, ಬಿಸಿ ಇದ್ದರೆ ಸ್ವಲ್ಪ ಹೊರಗಡೆ ಬರುವ ಆರ್ಬೇಕು ಚಾನ್ಸ್. ಸರ್ ಸ್ವಲ್ಪ. ಹೌದು. ಓಕೆ. ಇದಕ್ಕೆ ಬೇಕಿದ್ರೆ ಮೈದಾ ಹಿಟ್ಟು ಸಹ ಹಾಕ್ಕೋಬೋದು, ಹಾಂ ಮಿಕ್ಸ್. ಆದರೆ ಹೆಲ್ತಿಗೆ ಒಳ್ಳೇದಲ್ಲ ಅಂತೇಳಿ ಬರೀ ಗೋಧಿ ಹಿಟ್ಟು. ಹೌದು, ಗೋಧಿ ಹಿಟ್ಟೇ ಒಳ್ಳೇದು ಆ್ಯಕ್ಚುಲಿ. ರೆಡಿಯಾ? ರೆಡಿ ಆಗಿದೆ. ಓಕೆ. ಈಗ ಎರಡನೇ ಪರೋಟ ಹಾಕ್ತಾಯಿದ್ದೀರಲ್ಲ. ಆ್ಯಕ್ಚುಲಿ ಇದಕ್ಕೆ ಏನು ನಾವು ಪರೋಟಕ್ಕೆ ಹಾಂ ಇಲ್ಲಾಂದರೆ ಹಾಗೆ ತಿನ್ಬೋದಲ್ಲ, ಚೆನ್ನಾಗಿರುತ್ತೆ ನೋಡಿ. ಚಟ್ನಿ ಜೊತೆ ತಿನ್ಬೋದು. ಚಟ್ನಿ ಜೊತೆ ಬೇಕಾದರೆ ತಿನ್ಬೋದು. ಮಕ್ಕಳೆಲ್ಲ ಮತ್ತೆ ಇಲ್ಲ ಮೆಂತಿ ಖಾರ ಎಲ್ಲ ಇರ್ತದಲ್ಲ, ಸಾಸಲ್ಲಿ ಹಾಂ ಹಾಗೆ ಸಾಸಲ್ಲಿ ಹಾಕ್ಕೊಂಡು ತಿನ್ಬೋದು. ಓಕೆ. ಇದಕ್ಕೇನು ಪಲ್ಯ ಬೇಕಂತೇನಿಲ್ಲ. ಹಾಂ ಹೌದು ಹೌದು, ಪಲ್ಯ ಏನು ಬೇಕು ಅಂತಿಲ್ಲ. ಆ್ಯಕ್ಚುಲಿ ನಿಮ್ಮದು ಪ್ರಾಪರ್ ಎಲ್ಲಿ ಆಗುತ್ತೆ? ನಿಮ್ಮದು ನಮ್ಮದು ಆಂಧ್ರ ಪ್ರದೇಶ. ಆಂಧ್ರ ಪ್ರದೇಶ. ಹಾಕಿ ನಿಮ್ಮ ಕನ್ನಡ ನೋಡುವಾಗಲೇ ಗೊತ್ತಾಯಿತು. ಅಂದರೆ ಇಲ್ಲಿಗೆ ಮ್ಯಾರೇಜ್ ಆಗಿ ಬಂದಿದ್ದಾ ಹೇಗೆ? ಸರ್ ಇಲ್ಲ, ಓಕೆ. ಆಂಧ್ರ ಪ್ರದೇಶದಲ್ಲೆಲ್ಲ ಹೇಗೆ ಫುಡ್ಡೆಲ್ಲ ಅಲ್ಲಿ ಸ್ವಲ್ಪ ಚೇಂಜ್ ಸರ್. ಚೇಂಜ್ ಇರುತ್ತಾ? ಈ ಮಂಗಳೂರು ಟೈಪೇ ಅಲ್ಲ? ನಮ್ದೆಲ್ಲ ಬೆಳ್ತಕ್ಕಿನೇ ಮಾಡೋದು, ಕುಚ್ಚಲಕ್ಕಿ ಎಲ್ಲ ಮಾಡೋದು. ಕುಚ್ಚಲಕ್ಕಿ ಮಾಡೋದಿಲ್ಲ. ಓಕೆ ಓಕೆ. ಪರೋಟ ಅಂತೂ ರೆಡಿ ಆಗಿದಲ್ಲ, ಆಫ್ ಮಾಡೋದಲ್ಲ? ಓಕೆ. ಇನ್ನು ಸರ್ವ್ ಮಾಡೋದಲ್ಲ? ಆಲೂ ಮೇಥಿ ಪರೋಟ ಸರ್. ಆಲೂ ಮೇಥಿ ಪರೋಟ ರೆಡಿ ಅಲ್ಲ. ಜೊತೆಗೆ ಸಾಸ್ ಕೂಡ ಹಾಕಿ ಕೊಟ್ಟಿದ್ದೀರಾ. ಗಮ್ಮತ್ತಾಗಿ ಉಂಟು, ಬಿಸಿ ಬಿಸಿ ಉಂಟು. ನೀವು ಬಿಸಿ ಬಿಸಿ ಆಲೂ ಪರೋಟ ಮಾಡಿದ ಕಾರಣ ಏನು ಪರೋಟ ಕೂಡ ಬಿಸಿ ಇರುತ್ತೆ. ಬಾಯಿಗೆ ಹಾಗೆ ಹಾಕಿದಾಗ ಗಮ್ಮತ್ತು ಟೇಸ್ಟ್ ಇರ್ಬೋದು. ಅದರ ಜೊತೆ ಚಟ್ನಿ ಇದ್ದರೆ ಚಟ್ನಿ ಹಾಕ್ಬೋದು, ಇಲ್ಲಾಂದರೆ ಸಾಸ್ ತಿನ್ಬೋದು. ಮಕ್ಕಳಾದರೆ ಸಾಸ್ ಆದರೆ ಇಷ್ಟಪಡ್ತಾರೆ. ಸಾಸ್ ಅಂತ ಬೇಯಿಸ್ಬೋದು. ಓಕೆ, ಟೇಸ್ಟ್ ನೋಡೋಲ್ಲ ಹಾಗಾದರೆ? ಓಕೆ. ಓಕೆ. ವಂದನವರು ಸಾಕಾಗಿರುವಂತಹ ಆಲೂ ಮೇಥಿ ಪರೋಟ ರೆಡಿ ಮಾಡಿ ಕೊಟ್ಟಿದ್ದಾರೆ. ಜೊತೆಗೆ ಸಾಸ್ ಎಲ್ಲ ಹಾಕಿ ಗಮ್ಮತ್ತಾಗಿ ಕೊಟ್ಟಿದ್ದಾರೆ. ನಾನಂತೂ ಇದನ್ನು ಟೇಸ್ಟ್ ಮಾಡೋಕ್ಕೆ ಕಾಯ್ತಿದ್ದೇನೆ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಬೋದು. ಆಲೂ ಮೇಥಿ ಪರೋಟ ತಯಾರಿಸುವ ವಿಧಾನ: ಮೊದಲು
ಬಾಣಲಿಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಹೆಚ್ಚಿದ ಈರುಳ್ಳಿ, ಅರಶಿನ ಪುಡಿ, ಟೊಮ್ಯಾಟೊ ಹಾಕಿ ಹುರಿಯಿರಿ. ಟೊಮ್ಯಾಟೊ ಸ್ವಲ್ಪ ಬೆಂದ ನಂತರ ಮೆಣಸಿನ ಪುಡಿ, ಧನಿಯಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಮೆಂತ್ಯ ಸೊಪ್ಪು ಹಾಕಿ ಹುರಿಯುತ್ತಾ ಬೇಯಿಸಿ. ಆನಂತರ ಬೇಯಿಸಿ ಕಿವುಚಿದ ಆಲೂಗಡ್ಡೆಯನ್ನು ಸೇರಿಸಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಬಳಿಕ ಗೋಧಿ ಅಂಟನ್ನು ಲಟಿಸಿ ಹೂರ್ಣ ತುಂಬಿ ಮತ್ತೆ ಪುನಃ ಲಟಿಸಿ. ಆ ಬಳಿಕ ಕಾದ ತವಾದ ಮೇಲೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಕಾಯಿಸಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ಆಲೂ ಮೇಥಿ ಪರೋಟ ಬೆಳಗಿನ ಚಹಾದೊಂದಿಗೆ ಸವಿಯಲು ಬಲು ರುಚಿ. ಓಕೆ, ಆಲೂ ಮೇಥಿ ಪರೋಟ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಮತ್ತೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸೌರುಷ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ರೈಸ್ ಪ್ಯೂರ್ ಆ್ಯಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಸತ್ಯನಾಥ್ ಟೋಸ್, ಮಿಕಾಯ್ ಹೋಮ್ ಅಪ್ಲೈನ್ಸಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಹಾಗೆ ಐಶ್ವರ್ಯ KT ಸ್ಪೆಷಲ್ ಟೀ. ಒಂದನವರು ಸಾಕಾಗಿರುವಂತಹ ಆಲೂ ಮೇಥಿ ಪರೋಟ ರೆಡಿ ಮಾಡಿಟ್ಟಿದ್ದಾರೆ. ಇನ್ನೊಂದು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಹೇಳಿದರು. ಏನು ಅಂತ ಅವ್ರ ಜೊತೆ ಹೇಳು. ಎಸ್ ಮ್ಯಾಮ್, ಇವಾಗ ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಿ? ಮೆಣಸಿನ್ಕಾಯಲ್ಲಿ ಕಟ್ ಮಿರ್ಚಿ ಅಂತೇಳಿ ಕಟ್ ಮಿರ್ಚಿ ಮಾಡ್ತಾ ಇದ್ರಿ. ಮೆಣಸಿನಕಾಯಿ ಮಿರ್ಚಿ ಅಂತ ಹೇಳುವಾಗಲೇ ನಮಗೆ ಕಣ್ಣಲ್ಲೆಲ್ಲ ನೀರು ಬರ್ತಂತೆ. ಈಗ ಖಾರ ಇರಲ್ವಾ? ಲೈಟ್ ಖಾರ ಇರುತ್ತೆ ಆಗಲ್ಲ. ಓಕೆ, ಏನು ಮಾಡುವ ಫಸ್ಟಿಗೆ? ಈಗ ಫಸ್ಟ್ ಜೀರಿಗೆ ಮತ್ತು ಮೆಣಸಿನ್ಕಾಯಿ ಇದನ್ನು ಶೇಂಗಾ ಹೌದು, ನೆಲಗಡಲೆ. ಓಕೆ, ಇದನ್ನು ಚೆನ್ನಾಗಿ ನೀವು ಹುರ್ಕೊಂಡು ಬಂದಿದ್ದೀರಲ್ಲ? ಹೌದು ಸರ್, ಹುರ್ಕೊಂಡು ಬಂದಿದ್ದೆ. ಓಕೆ, ಇದನ್ನು ಮಿಕ್ಸ್ ಮಾಡಬೇಕಲ್ಲ? ಶೇಂಗಾ ಬೀಜ ಮತ್ತು ಸ್ವಲ್ಪ ಜೀರಿಗೆ, ಓಕೆ, ಮತ್ತು ಸ್ವಲ್ಪ ಸಾಲ್ಟ್. ಓಕೆ, ಉಪ್ಪು ಹಾಕಿದ್ರಾ? ಉಪ್ಪು ಹಾಕಬೇಕು. ಸ್ವಲ್ಪ ಮಿಕ್ಸಿ ಪುಡಿ ಉಪ್ಪು ಆಲ್ರೆಡಿ. ಪುಡಿ ಉಪ್ಪು ಸ್ವಲ್ಪ. ಓಕೆ, ಸಾಕಾ? ಪೌಡ್ರ್ ಮಾಡ್ಕೊಳ್ಳ ಸರ್. ಓಕೆ ಓಕೆ, ನೋಡುವ ಹೇಗೆ ಮಾಡ್ತೀರಾ ಅಂತ ನೋಡಿ. ಈಗ ಜಾಸ್ತಿ ಮಿಕ್ಸ್ ಆಗಬೇಕಲ್ಲ? ಪೌಡ್ರ್ ಹಾಂ, ಗಮ್ ಅಂತ ಒಂದು ಪ್ಲೇಟ್ ಕೊಡಿ ಸರ್. ಓಕೆ, ಇದು ಪ್ಲೇಟ್ ಹಾಕೊಳ್ಳೋದು. ಓಕೆ, ಈಗ ಎಂತ ಮಾಡೋದು ನೆಕ್ಸ್ಟ್? ಇದೆಲ್ಲ ಕಟ್ ಮಾಡಿ ತಂದಿದ್ದೆ, ಮೆಣಸಿನ್ಕಾಯಿ ತೆಗೆದು. ಓಕೆ, ಅದ್ರ ಒಳಗೆ ಬೀಜ ಎಲ್ಲ ತೆಗೆದಿದ್ದೆ. ಈ ಮೆಣಸಿನ ಬೀಜ ಎಲ್ಲ ತೆಗೆದಿದ್ರಾ? ತೆಗೆದಿದ್ದೆ ಸರ್. ಓಕೆ, ಇದಕ್ಕೆ ತುಂಬಿಸೋದು. ಆ ಥರ ಒಳಗೆ ಬೈಂಡಿಂಗ್ ಮಾಡೋದು. ಓಕೆ, ಅದು ನಾವು ನಾರ್ಮಲ್ ಈಗ ಬೋಂಡ ಮೆಣಸು ಸಿಗುತ್ತಲ್ಲ, ಅದನ್ನು ಕೂಡ ಯೂಸ್ ಮಾಡ್ಬೋದಾ? ದಪ್ಪ ಮೆಣಸು ಸಿಗುತ್ತೆ ನೋಡಿ, ಅದು ಸಹ ಮಾಡ್ಬೋದು. ಇದು ಮೆಣಸಿನಕಾಯಿ ಮಿರ್ಚಿ ತೆಗೆದಕ್ಕೆ ಸ್ವಲ್ಪ ಖಾರನೇ ಬೇಕಲ್ಲ? ಹೌದು ಸರ್, ಖಾರ ಬೇಕಾದವರು ಒಂಚೂರು ಈ ಥರನೂ ಮಾಡ್ಕೋಬೋದು. ಓಕೆ, ಆ ಥರ ನೀವು ಈ ಥರ ಬೈಂಡಿಂಗ್ ಮಾಡ್ಕೊಳ್ಳೋದು. ಇದು ಖಾರ ಅನ್ಸೋದೇ ಇಲ್ಲ. ಹೌದು ಹೌದು, ಮೆಣಸಿನ ಬೀಜ ಎಲ್ಲ ತೆಗೆದಿರಲ್ಲ? ಮೆಣಸಿನ ಬೀಜ ಎಲ್ಲ ತೆಗೆದಿದ್ದು ಒಳಗೆ. ಓಕೆ, ಇದು ಏನು ಗೊತ್ತಾಗೋದಿಲ್ಲ ಸರ್, ಇದು ಖಾರ ಅಂತ ಏನು ಗೊತ್ತಾಗೋದಿಲ್ಲ. ಗೊತ್ತಾಗಲ್ಲ. ಹೀಗೆ ಫ್ರೈ ಸಹ ಮಾಡಿ ತಿಂತಾರೆ. ನೀವು ಏನು ಗೊತ್ತಾಗಲ್ಲ ಅಂತೇಳಿ ಈಗ ನನಗೆ ಖಾರ ತಿನ್ನಿಸ್ತೀರ ಅಂತ ಕಾಣ್ತಾ ಉಂಟು. ಇದು ಹಾಗೆ ಮೆಣಸಿನಕಾಯಿ ಸಹ ಎಣ್ಣೆಲಿ ಫ್ರೈ ಮಾಡಿ ಸಹ ತಿಂತಾರೆ. ಹಾಗೇನೆ? ಓಕೆ, ಉಪ್ಪು ಹಾಕ್ಯಾ? ಹೀಗೆ ಮೆಣಸಿನ ಹುಡಿ ತುಂಬಿಸಿ ಬರೀ ಫ್ರೈ ಮಾಡಿ ಸಹ ತಿನ್ಬೋದಲ್ಲ? ಅನ್ನ ಜೊತೆಗೆಲ್ಲ ಚೆನ್ನಾಗಿರುತ್ತೆ, ಖಾರ ಬೇಕಿದ್ದವರು. ಹಾಂ, ಹೌದು ಹೌದು. ನಿಮ್ದು ಅದು ರೆಡಿ ಆಗೋಗಿಲ್ಲ? ಆಯಿಲ್ ಬಿಸಿ ಇಲ್ಲ? ಒಂಚೂರು ಬಿಸಿ ಮಾಡಿ. ಓಕೆ, ಅದೆಲ್ಲ ಸ್ವಲ್ಪ ಜಾಸ್ತಿನೇ ಆಯಿಲ್ ಬೇಕಲ್ಲ? ಡೀಪ್ ಫ್ರೈ ಮಾಡಬೇಕಲ್ಲ? ನಾವು ಆಯಿಲ್ ಅಂತ ಬಂದಾಗ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ವಿ. ಓಕೆ, ಆಯಿಲ್ ಅಂತೂ ಬಿಸಿಟ್ಟೆ ಆಯಿತು. ಮತ್ತು ಕಡಲೆ ಹಿಟ್ಟು ಸ್ವಲ್ಪ ನಾವು ಕಡಲೆ ಹಿಟ್ಟು ಮಿಕ್ಸ್ ಮಾಡಬೇಕು. ಮಾಡ್ಕೋಬೇಕು. ಓಕೆ, ಅದು ಮೇಲೆ ಬೈಂಡಿಂಗ್ ಆಗ ಚೆನ್ನಾಗಿ ಬರ್ಬೋದಲ್ಲ? ಚೆನ್ನಾಗಿರುತ್ತೆ. ಓಕೆ, ಸೋಡಾ ಬೇಕಿದ್ರೆ ಹಾಕೋಬಹುದು, ಚಾಯ್ಸ್. ಯಾವುದು? ಸೋಡಾನ? ನಾನೇನು ಹಾಕಿಲ್ಲ. ಓಕೆ, ಸ್ವಲ್ಪ ನೀರು. ಈಗ ಏನು ಉಪ್ಪು ಹಾಕಿದ್ದ? ಉಪ್ಪು ಹಾಕಿದ್ದೆ. ಓಕೆ, ಸ್ವಲ್ಪ ನೀರು ಹಾಕ್ಬೇಕಲ್ಲ? ಸಾಕಾ? ಸಾಕು. ನೀರು ಬೇಕು? ಸ್ವಲ್ಪ ನೀರು ಹಾಕಿ ಸರ್. ಓಕೆ, ಸೋಡಾ ಹುಡಿ ಇಲ್ಲಲ್ಲ, ಒಂಚೂರು ದಪ್ಪ ಬರಲಿ ಅಂತ ಸಾಕು. ನಮ್ಮ ಆಂಧ್ರದಲ್ಲಿ ಕೂಡ ಈ ಥರ ವೆರೈಟಿ ಮಾಡ್ತಾರೆ ಸರ್. ಓಕೆ, ಅಲ್ಲಿ ನಾರ್ಮಲ್ ಊಟ, ನಾವು ಇಲ್ಲೆಲ್ಲ ಗಂಜಿ ಊಟ? ಇಲ್ಲ ಸರ್, ಗಂಜಿ ಊಟ ಎಲ್ಲ ಗೊತ್ತಿಲ್ಲ. ಅಲ್ಲಿ ಏನು ಮತ್ತೆ? ಅಲ್ಲಿ ಬರೀ ಬೆಳ್ತಕ್ಕಿ ಮತ್ತು ಬೇಳೆ ಜಾಸ್ತಿ ಯೂಸ್ ಮಾಡೋದು, ಇಲ್ಲೆಲ್ಲ ಓಕೆ, ನಮ್ಮ ಕಡೆ ಈ ಸೋಡಾ ಹಾಕಿದರೆ ಇನ್ನೂ ದಪ್ಪ ಬರ್ತದೆ. ನಾನು ಆರೋಗ್ಯಕ್ಕೆ ಒಳ್ಳೇದಿಲ್ಲ ಅಂತ. ಓಕೆ ಓಕೆ,
ಬೇಕಿದ್ರೆ ನಾವು ಹಾಕೊಳ್ಬೋದಲ್ಲ? ಹಾಕ್ಕೋಬೋದು, ಬೇಕಿದ್ರೆ ಹಾಕ್ಕೋಬೋದು. ಹೌದು, ಚೆನ್ನಾಗಿ ಬರುತ್ತೆ ಅಂತ. ಕ್ರಿಸ್ಪಿ ಇರ್ತದೆ. ಹೌದು ಹೌದು ಹೌದು. ಮತ್ತು ಈ ಥರ ಕಟ್ ಮಾಡಿ ಹಾಕಿದರೆ ಸಿಡಿಯಲ್ಲ ಸರ್. ಹಾಂ ಹೌದು ಅದು ಆ್ಯಕ್ಚುಲಿ ಬೀಜ ಇದ್ದರೆ ಸಿಡಿಯೋದಲ್ಲ? ಇಲ್ಲ ಸರ್, ಕಟ್ ಮಾಡಿದರೆ ಸಿಡಿಯಲ್ಲ. ಓಕೆ. ಕಡಲೆ ಹಿಟ್ಟು ಬೈಂಡಿಂಗ್ ಮಾಡಿದ ಕಾರಣ ಒಳಗೆ ಏನು ಕೂಡ ಆಯಿಲ್ ಜೊತೆ ಮಿಕ್ಸ್ ಆಗಲ್ಲಲ್ಲ? ಇದು ಆಫ್ ಮಾಡಿ. ಆಫ್ ಮಾಡೋದಾ? ಆಫ್ ಮಾಡಿ. ರೆಡಿಯಾ? ರೆಡಿ. ಓಕೆ, ಇದು ಜಟ್ಪಟ ಆಗುತ್ತಲ್ಲ? ಬೇಗ ಆಗುತ್ತೆ. ಹೌದು. ಓಕೆ, ಇನ್ನೂ ಸರ್ವ್ ಮಾಡೋದು. ಒಂಚೂರು ಕಟ್ ಮಾಡಬೇಕು ಸರ್. ಇದೊಂಚೂರು ಸ್ಟವ್ ಹಚ್ಚಿ ಸರ್. ಸ್ಟವ್ ಹಚ್ಚಿ ಒಂದ್ಸಲ. ಹೌದಾ? ಹೌದು. ಓಕೆ. ಅಂದರೆ ನಿಮ್ಗೆ ಖಾರ ಗೊತ್ತಾಗಬಾರ್ದಲ್ಲ? ಹಾಂ ಹಾಂ. ಅಂದರೆ ಈಗ ವಾಪಸ್ ಈಗ ಆಯಿಲ್ಗೆ ಹಾಕಿಕೊಂಡ? ಆಯಿಲ್ಗೆ ಹಾಕೋದು. ಓಕೆ, ಇದೇ ಹಾಕೋಲ್ಲ? ಇದೇ. ಓಕೆ, ಅಂದರೆ ಖಾರ ಈಗ ಗೊತ್ತಾಗಲಿಕ್ಕೆ ಆ ಥರ ಕಟ್ ಮಾಡಿ ಹೌದು ಹಾಕೋದಾ? ಸರ್, ಕಟ್ ಮಿರ್ಚಿ ಅಂತೆಲ್ಲ ಹಾಂ ಹೇಳ್ತಾರೆ. ಹಾಂ, ಕಟ್ ಮಿರ್ಚಿ. ಓ, ಅದಕ್ಕೆ ಕಟ್ ಮಿರ್ಚಿಯಾ ಹೆಸರು? ಇದು ಏನು ಖಾರ ಗೊತ್ತಾಗೋದೇ ಇಲ್ಲ. ಹೌದು ಹೌದು ಹೌದು. ಹಾಗಾದರೆ ಇದು ಎರಡೆರಡು ಕಳಿಸ್ತಾ ನೋಡಿ ಒಂದ್ಸಲ ಟೇಸ್ಟ್ ಹಾಂ ಚೆನ್ನಾಗಿರುತ್ತೆ. ಹೌದು. ಮತ್ತು ಈ ಥರ ಕಟ್ ಮಾಡಿದರೆ ಜಗಳ ಇಲ್ಲ ನೋಡಿ ಮನೆಯಲ್ಲಿ. ನನಗೆ ಒಂದು ಪೂರ ಖಾಲಿ ಮಾಡಿದಂತೆ ಎಲ್ಲರೂ ತಿನ್ಬೋದು ಈ ಥರ. ಸಾಕಾಗುತ್ತಾ? ಓಕೆ, ಆಫ್ ಮಾಡೋದಲ್ಲ? ಆಫ್ ಮಾಡಿ ಸರ್. ಓಕೆ. ಓಕೆ, ಇನ್ನು ಸರ್ವ್ ಮಾಡೋದಲ್ಲ? ಅಷ್ಟೇ. ಇದು ಸಾಸ್ ಜೊತೆಗೆ ತಿನ್ಬೋದು. ಹಾಂ, ಓಕೆ. ಟೊಮೆಟೊ ಸಾಸ್. ಓಕೆ ಓಕೆ, ಈಗ ಸರ್ವ್ ಮಾಡ್ತಾರೆ. ಒಮ್ಮೆಲೆ ಸರ್ವ್ ಮಾಡ್ತಾಯಿದ್ದೀರಲ್ಲ? ಖಾರ ಖಾರ ಕಟ್ ಮಿರ್ಚಿ ರೆಡಿ ಆಗಿದೆ ಸರ್. ಓಕೆ, ಖಾರ ಖಾರ ಕಟ್ ಮಿರ್ಚಿ ರೆಡಿ ಆಗಿದೆಲ್ಲ? ಸ್ಪೆಷಲ್ ಆಗಿದೆ. ನಾನು ಈ ಥರ ನೋಡಿಲ್ಲ. ಅಂದರೆ ಒಂದು ಸಲ ನೀವು ಆಯಿಲ್ಗೆ ಹಾಕಿ ಡಿಪ್ ಮಾಡಿದರೆ ವಾಪಸ್ ಕಟ್ ಮಾಡಿದರೆ ಅದು ಕಟ್ ಮಿಟ್ ಆಗುತ್ತೆ. ಸ್ಪೆಷಲ್ ಸರ್. ಅದೇ ಸ್ಪೆಷಲ್ ಅಲ್ಲ? ಖಾರ ಖಾರ ಕಟ್ ಮಿಟ್. ಓಕೆ, ಸ್ಪೆಷಲಾಗಿ ಒಂದನವರ ಕೈ ರುಚಿ. ಓಕೆ, ನೋಡೋಲ್ಲ, ಟೇಸ್ಟ್ ನೋಡೋಲ್ಲ ಹೇಗೆ ಅಂತ. ಓಕೆ, ಒಂದನವರು ಸಾಗದಾಗಿರುವಂತಹ ಕಟ್ ಮಿರ್ಚಿ ರೆಡಿ ಮಾಡಿಕೊಂಡಿದ್ದಾರೆ. ಸಾಗದಾಗಿರುತ್ತೆ ಅಂತ ಕಾಣುತ್ತೆ. ನಾನಂತೂ ಇದನ್ನು ಟೇಸ್ಟ್ ಮಾಡೋಕ್ಕೆ ಕಾಯ್ತಿದ್ದೇನೆ. ನಾನು ಟೇಸ್ಟ್ ಮಾಡೋಕ್ಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ. ಕಟ್ ಮಿರ್ಚಿ ತಯಾರಿಸುವ ವಿಧಾನ. ಮೊದಲಿಗೆ ಹುರಿದ ಶೇಂಗಾ ಬೀಜ, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನುಣ್ಣಗೆ ಪುಡಿ ಮಾಡಿಟ್ಟುಕೊಳ್ಳಿ. ನಂತರ ಹಸಿಮೆಣಸಿನ ಬೀಜವನ್ನು ತೆಗೆದು ತಯಾರಿಸಿದ ಪುಡಿಯನ್ನು ತುಂಬಿಕೊಳ್ಳಿ. ಆನಂತರ ಕಡಲೆ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು, ನೀರು ಹಾಕಿ ಗಟ್ಟಿಯಾಗಿ ಕಲಸಿಕೊಳ್ಳಿ. ಬಳಿಕ ಪೂರ್ಣ ತುಂಬಿದ ಹಸಿಮೆಣಸನ್ನು ಹಿಟ್ಟಿನಲ್ಲಿ ಅದ್ದಿ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಕರಿದಿಟ್ಟ ಮೆಣಸನ್ನು ಚಿಕ್ಕ ತುಂಡುಗಳಾಗಿ ಮಾಡಿ ಮತ್ತೆ ಪುನಃ ಕರಿಯಿರಿ. ಈಗ ಬಿಸಿ ಬಿಸಿಯಾದ ಕಟ್ ಮಿರ್ಚಿ ಸಂಜೆ ಚಹಾದೊಂದಿಗೆ ಅಥವಾ ಊಟದೊಂದಿಗೆ ಸವಿಯಲು ಬಲು ಸ್ವಾದಿಷ್ಟ. ಎಸ್ ಮ್ಯಾಮ್, ಅಡುಗೆ ಅಂತೂ ರೆಡಿಯಾಗಿದೆ. ಅಡುಗೆ ಆದಮೇಲೆ ಎಂತ ಮಾಡಬೇಕು? ಟೇಸ್ಟ್ ಮಾಡಬೇಕಲ್ಲ? ಯಾವ್ದು ನೋಡೋ ಸ್ಟಾರ್ಟಿಗೆ? ಪರೋಟ ನೋಡೋಲ್ಲ? ಹಾಗೇ ತಿನ್ಬೋದಲ್ಲ? ಗಮ್ಮತ್ತು ಉಂಟು ಇದು. ಈ ಥರ ಹೀಗೆ ಕಟ್ ಮಾಡಿ ಬೇಕಿದ್ರೆ ಸಾಸ್ ಹಾಕೊಳ್ಬೋದಲ್ಲ? ಓಕೆ. ತಗೊಳ್ಳಿ. ಸಾಗದುಂಟು. ಏನು ನಾವು ಹಾಲು ಇದ್ದು ಮಿಕ್ಸ್ ಮಾಡಿದ್ವಲ್ಲ, ಅದು ಇನ್ನೂ ಗಮ್ಮತ್ತು ಬಂತು. ಈ ಥರ ಪರೋಟ ನಾವು ತಿನ್ನೋದೇ ಕಡಿಮೆ. ಮನೆಯಲ್ಲಿ ಮಾಡಿದರೆ ಮಾತ್ರ ಈ ಥರ ತಿನ್ನಲಿಕ್ಕೆ ಸಿಗೋದು ಸಾಧ್ಯ ಅಲ್ಲ? ಹೊರಗಡೆ ಅಂತೂ ಸಿಗೋದಿಲ್ಲ. ಹಾಗೆ ಈ ಥರದ ಮೇಥಿ ಹಾಲು ಮೇಥಿ ಪರೋಟ ಅಲ್ಲ, ಸಾಕಾಗಿದ್ದು. ಇನ್ನೊಂದು ಕಟ್ ಮಿಟ್, ಏನು ಹೇಳಿದ್ದು ನೀವು? ಕಟ್ ಮಿಟ್ ಮಿರ್ಚಿ. ಓಕೆ, ಇದನ್ನು ಕೂಡ ಹೀಗೆ ತಗೊಂಡು ಹೀಗೆ ಡಿಪ್ ಮಾಡಿ. ಆಹಾ, ಗಮದ ಉಂಟು. ಸ್ವಲ್ಪ ಖಾರ ನಮಗೆ ಕಾಯಿ ಬರುತ್ತಲ್ಲ, ತಗೊಳ್ಳಿ ನೀವು ಕೂಡ. ನೀವು ಖಾರ ಇಲ್ಲ ಅಂತ ಹೇಳಿದ್ರಿ, ಸ್ವಲ್ಪ ಖಾರ ಬರುತ್ತೆ ನೋಡಿ. ಅದು ಮೆಣಸಿನ್ಕಾಯಿ ಮೇಲೆ ಡಿಪೆಂಡ್. ಮೆಣಸಿನ್ಕಾಯಿ ಮತ್ತು ಖಾರ ಎಲ್ಲದೇ ಇರುತ್ತಾ? ಓಕೆ, ಸಾಗದ ಉಂಟು ಮ್ಯಾಮ್. ಇದು ಕೂಡ ಊಟದ ಜೊತೆ ಕೂಡ ತಿನ್ಬೋದಲ್ಲ ನಮಗೆ ಹೀಗೆ, ಇಲ್ಲಾಂದರೆ ಟೀ ಜೊತೆ ಎಲ್ಲ ತಿನ್ಬೋದು. ಸಾಕಾದಿತ್ತು. ಹೇಗೆ ಅನ್ನಿಸ್ತು ನಮ್ಮ ಈ ಒಂದು ಕಾರ್ಯಕ್ರಮ ಒಂದು 2 ಡಿಶ್ ಮಾಡಿದ್ದಕ್ಕೆ? ತುಂಬ ಸಂತೋಷ ಸರ್. ತುಂಬ ಸಂತೋಷ ಆಯಿತು. ಯಾವಾಗಲೂ ಬರ್ತಾ ಇರ್ತೀನಿ. ಯಾವಾಗಲೂ ಬರ್ತಾ ಇರ್ತೀರಿ. ಹಾಗೆ ಇನ್ನೂ ಕೂಡ ಬನ್ನಿ, ಸ್ಪೆಷಲ್ ಡಿಶ್ಗಳನ್ನು ಹೇಳ್ಕೊಡಿ ಅಂತ ಹೇಳ್ತಾ, ಈ 2 ಡಿಶ್ ನಮಗೆ ಹೇಳ್ಕೊಡೋದಕ್ಕೆ ನಿಮಗೆ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಹಾಗೆಯೇ
ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಒಂದು ಗಿಫ್ಟ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಓಕೆ, ವಂದನ ಅವರು ಸಾಗಲಾಗಿರುವಂತಹ ಖಾರ ಕಟ್ಮಿಟ್ ಮತ್ತು ಇನ್ನೊಂದು ಆಲೂ ಮೆಥಿ ಪರೋಟ ಎರಡು ಕೂಡ ಸಾಗಲಾಗಿತ್ತು, ಟೇಸ್ಟಿಯಾಗಿ ಮಾಡಿದ್ದಾರೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇವೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ. ರೈಸ್ ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್. ಪೋಸ್ಟ್ ಮ್ಯಾನ್ ತೂರ್ದಾನ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು. ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್ ಹಾಗೂ ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.